ಆಷಾಢ ಬಂತೆಂದರೆ ಸಾಕು, ಕೋಟ್ಯಾಂತರ ವಾರಿಕರಗಳ ಮನಸ್ಸಿನಲ್ಲಿ ಒಂದೇ ನಾದ ಮುಳುಗುತ್ತದೆ. ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ. ಹೌದು, ಬರಗಾಲಿನಲ್ಲಿ ಕೈಯಲ್ಲಿ ತಂಬೂರಿ ಹಿಡಿದು ಹೆಗಲ ಮೇಲೆ ಕಾವಿ ಪತಾಕೆ ಹೊತ್ತು ದಿನಗಟ್ಟಲೆ 100 ಕಿಲೋಮೀಟರ್ಗಳಷ್ಟು ಹೆಜ್ಜೆ ಹಾಕುವ ಆ ಮಹಾಸಾಗರವನ್ನು ಎಂದಾದರೂ ನೋಡಿದ್ದೀರಾ? ಮಳೆ ಬಿಸಿಲು ಅನ್ನದೇ ಕೇವಲ ಪಾಂಡುರಂಗನ ಒಂದು ದರ್ಶನಕ್ಕಾಗಿ ಹರಿಯುವ ಆ ಜನಸಾಗರವೇ ಪಂಢರಾಪುರದ ಆಷಾಢ ಏಕಾದಶಿ ದಂಡಯಾತ್ರೆ. ಆಷಾಢ ಶುಕ್ಲ ಏಕಾದಶಿ ಅಂದರೆ ದೇವಶನಿ ಏಕಾದಶಿ. ಪಂಢರಾಪುರದಲ್ಲಿ ಜರುಗುವ ಮಹೋತ್ಸವ ಕೇವಲ ಒಂದು ಹಬ್ಬವಲ್ಲ, ಅದೊಂದು ಭಕ್ತಿಯ ಪರಾಕಾಷ್ಠೆ. ವಾರಿ ಎಂದರೆ ನಿಯಮಿತವಾಗಿ ಮಾಡುವ ಪವಿತ್ರ ಪ್ರಯಾಣ. ವರ್ಷಕ್ಕೆ ಕನಿಷ್ಠ 2 ಬಾರಿಯಾದರೂ ಆಷಾಢ ಮತ್ತು ಕಾರ್ತಿಕ ಏಕಾದಶಿ ಪಂಢರಾಪುರಕ್ಕೆ ನಡೆದುಕೊಂಡು ಹೋಗಿ ವಿಠ್ಠಲನ ದರ್ಶನ ಪಡೆಯುವ ವ್ರತ ತೊಟ್ಟವರನ್ನ ವಾರಕರಿಗಳು ಅಂತ ಕರೆಯುತ್ತಾರೆ. ಈ ಯಾತ್ರೆ ಕೇವಲ ಕಾಲ್ನಡಿಯಲ್ಲ, ಅದೊಂದು ಆಧ್ಯಾತ್ಮಿಕ ಪರಿವರ್ತನೆಯ ಹಾದಿ. ಬಿಸಿಲು, ಮಳೆ, ದಾರಿ ಹಾದಿಯ ಕಷ್ಟಗಳನ್ನು ಲೆಕ್ಕಿಸದೆ 100 ಕಿಲೋಮೀಟರ್ಗಳನ್ನು ಹಸನ್ಮುಖಿಯಾಗಿ ಕ್ರಮಿಸುವವರಿಗೆ ವಾರಕರಿಗಳ ಭಕ್ತಿಯ ಶಕ್ತಿ ನಿಮಗೇನು ಗೊತ್ತು? ಹೌದು, ವಾರಕರಿ ಅಂದರೆ ವಾರಿ ಯಾತ್ರೆಯ ಅತ್ಯಂತ ಪ್ರಮುಖ ಆಕರ್ಷಣೆ ಮತ್ತು ಆಧಾರ ಸ್ತಂಭವೆಂದರೆ ಸಂತರುಗಳ ಪಾದುಕೆಗಳ ಪಲ್ಲಕ್ಕಿ ಮೆರವಣಿಗೆ. ಅದರಲ್ಲಿ ಸಂತ ಜ್ಞಾನೇಶ್ವರ ಪಲ್ಲಕ್ಕಿ. ಇದು ಆಳಂದದಿಂದ ಅಂದರೆ ಪುಣೆ ಹತ್ತಿರ ಆರಂಭವಾಗುತ್ತದೆ ಮತ್ತು ಪಂಢರಾಪುರವನ್ನು ತಲುಪುತ್ತದೆ. ಇನ್ನೊಂದು ಸಂತ ತುಕಾರಾಮರ ಪಲ್ಲಕ್ಕಿ. ಇದು ದೇವೂರಿನಿಂದ, ಇದು ಕೂಡ ಪುಣೆ ಹತ್ತಿರ ಹೊರಟು ಪಾಂಡವಪುರ ಅಂದರೆ ಪಂಢರಾಪುರವನ್ನು ತಲುಪುತ್ತದೆ. ಸಂತರ ಧಾತು ಮತ್ತು ಪಾದುಕೆಗಳನ್ನು ಅಂದರೆ ಬೆಳ್ಳಿಯ ಪಾದುಕೆಗಳನ್ನು ರಥದಂತೆ ಸುಂದರ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಸಾವಿರಾರು ಸಣ್ಣ ಸಮೂಹದಲ್ಲಿ ದಿಂಡಿಗಳು ವಿಂಗಡಗಳಾಗಿ ನಡೆದು ಹೋಗುತ್ತಾರೆ. ಪ್ರತಿಯೊಂದು ದಿಂಡಿಗೂ ಅವರದೇ ಆದ ಶಿಸ್ತು, ಧ್ವಜ ಮತ್ತು ನಾಯಕತ್ವ ಕೂಡ ಇರುತ್ತದೆ. ಪ್ರತಿದಿನ ಬೆಳಗ್ಗೆ ಕಾಲ್ನಡೆಗೆ ಆರಂಭವಾಗುತ್ತಿದ್ದಂತೆ ಸಂತ ಜ್ಞಾನೇಶ್ವರ, ಸಂತ ತುಕಾರಾಮ, ಸಂತ ನಾಮದೇವ ಹಾಗೂ ಸಂತ ಏಕನಾಥಗಳ ಭಕ್ತಿಗೀತೆಗಳನ್ನು ವೀಣೆ, ತಾಳ, ಮೃದಂಗಳ ನಾದದೊಂದಿಗೆ ಹಾಡಲಾಗುತ್ತದೆ ಮತ್ತು ದಿಂಡಿಯೊಂದಿಗೆ ಈ ಒಂದು ದಂಡಯಾತ್ರೆ ಮುಂದೆ ನಡೆಯುತ್ತದೆ. ದಾರಿ ಮಧ್ಯೆಯ ಬಿಡುವಿನ ಸಮಯದಲ್ಲಿ ವಾರಕರಿಗಳು ಕಷ್ಟ ಮರೆಯಲು ಪುಗಡಿ ಅಂದರೆ ಸಾಂಪ್ರದಾಯಿಕ ವರ್ತುಲ ನೃತ್ಯವನ್ನು ಆಡುತ್ತಾರೆ. ಯುವಕರಿಂದ ಹಿಡಿದು 80 ವರ್ಷದ ವೃದ್ಧರು ಕುಣಿದು ಕುಪ್ಪಳಿಸುತ್ತಾರೆ. ವಾರಿ ಯಾತ್ರೆಯಲ್ಲಿ ಯಾವುದೇ ಜಾತಿಯಾಗಲಿ, ಧರ್ಮವಾಗಲಿ, ಬಡವ ಬಲ್ಲಿದ ಎಂಬ ಭೇದ ಕೂಡ ಇರೋದಿಲ್ಲ. ಶ್ರೀಮಂತರು ದಾರಿಯಲ್ಲಿ ಎಲ್ಲರ ಜೊತೆ ನೆಲದ ಮೇಲೆ ಮಲಗುತ್ತಾರೆ. ಒಬ್ಬೊಬ್ಬರಿಗೂ ಭೇಟಿಯಾಗುವ ಒಂದು ಪರಸ್ಪರ ಸಂಬಂಧ ಇರುತ್ತದೆ. ಇಲ್ಲಿ ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಪಾಂಡುರಂಗನಿದ್ದಾನೆ ಎನ್ನುವ ಭಾವನೆ ಈ ವಾರಕರಿಯರಲ್ಲಿ ಇರುತ್ತದೆ. ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನದಿಗಳು ಸಾಗರದಂತೆ ಸೇರುವಂತೆ ಈ ಎಲ್ಲ ಪಲ್ಲಕ್ಕಿಗಳು ಆಷಾಢ ಶುಕ್ಲ ದಶಮಿಯ ಸಂಜೆಗೆ ಪಂಢರಾಪುರವನ್ನು ತಲುಪಿ ಏಕಾದಶಿಯಂದು ಶ್ರೀ ವಿಠ್ಠಲನ ಮಹಾದರ್ಶನವನ್ನು ಪಡೆಯುತ್ತವೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಆಷಾಢ ಏಕಾದಶಿಯ ದಿನದಂದು ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ 4 ತಿಂಗಳ ಕಾಲ ಯೋಗನಿದ್ರೆಗೆ ಜಾರುತ್ತಾನೆ ಎನ್ನುವ ನಂಬಿಕೆ ಇದೆ. ಈ ಅವಧಿಯನ್ನೇ ಚತುರ್ಮಾಸ ಎಂದು ಕೂಡ ಕರೆಯಲಾಗುತ್ತದೆ. ವಿಷ್ಣುವು ನಿದ್ರೆಗೆ ಹೋಗುವ ಮುನ್ನ ನೀಡುವ ಕೊನೆಯ ದರ್ಶನ ಎಂಬ ಕಾರಣಕ್ಕೆ ಪಂಢರಾಪುರದ ವಿಠ್ಠಲನ ಅಂದರೆ ವಿಠ್ಠಲ ವಿಷ್ಣುವಿನ ರೂಪವೆಂದು ತಿಳಿದು ದರ್ಶನಕ್ಕೆ ಈ ದಿನದಂದು ವಿಶೇಷ ಪ್ರಾಮುಖ್ಯತೆ ಕೂಡ ಇರುತ್ತದೆ. ಏಕಾದಶಿಯ ಮಾರನೇ ದಿನ ಅಂದರೆ ದ್ವಾದಶಿ ಎಂದು ಗೋಪಾಲ ಕಾಲ ಅಂದರೆ ಮೊಸರು ಕುಡಿಕೆ, ಹಾಲು ಅನ್ನದ ಪ್ರಸಾದವನ್ನು ಆಚರಿಸಲಾಗುತ್ತದೆ. ಶ್ರೀಕೃಷ್ಣನು ತನ್ನ ಗೋಪಾಲಕರೊಂದಿಗೆ ಪ್ರಸಾದವನ್ನು ಹಂಚಿ ತಿಂದಿದ್ದಂತೆ ಪಂಢರಾಪುರದ ಗೋಪಾಲಪುರದ ಎಂಬ ಸ್ಥಳದಲ್ಲಿ ಎಲ್ಲ ಭಕ್ತರು ಜಾತಿ ಭೇದವಿಲ್ಲದೆ ಕಡಲೆಕಾಳು ಮತ್ತು ಮಂಡಕ್ಕಿ ಪ್ರಸಾದವನ್ನು ಹಂಚಿಕೊಂಡು ತಿನ್ನುವ ಮೂಲಕ ವಾರಿ ಯಾತ್ರೆಯ ಸಂಪೂರ್ಣತೆಯನ್ನು ಮುಗಿಸುತ್ತಾರೆ. ಏಕಾದಶಿಯ ಪವಿತ್ರದಿಂದು ಭಕ್ತರು ಚಂದ್ರಭಾಗಾ ನದಿ ಅಂದರೆ ಭೀಮಾ ನದಿಯ ಪವಿತ್ರ ಸ್ನಾನ ಮಾಡಿ ವಿಠ್ಠಲ ರುಕ್ಮಿಣಿಯ ದರ್ಶನವನ್ನು ಕೂಡ ಪಡೆಯುತ್ತಾರೆ. ಈ ದಿನದಂದು ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಬಿಸ್ನೆಸ್ ಮನ್ಗಳು ಹಾಗೂ ಸಿನಿಮಾ ತಾರೆಯರು ಸೇರಿ ವಿಠ್ಠಲನ ದರ್ಶನವನ್ನು ಕೂಡ ಪಡೆಯುತ್ತಾರೆ ಮತ್ತು ಮಹಾಪೂಜೆಯನ್ನು ಕೂಡ ನೆರವೇರಿಸುತ್ತಾರೆ. ಅಷ್ಟಕ್ಕೂ ನಮ್ಮ ಪಾಂಡುರಂಗನ ಇತಿಹಾಸ ಎಷ್ಟು ಜನಕ್ಕೆ ಗೊತ್ತು? ಪಾಂಡುರಂಗನ ಆ ಒಂದು ಪುರಾಣ ಎಷ್ಟು ಜನಕ್ಕೆ ಗೊತ್ತು? ಕೃಷ್ಣನ ಲೀಲೆಗಳು, ಲೀಲಾ ವಿನೋದಗಳು, ಮಹಿಮೆಗಳು ಹೊಸತೇನಲ್ಲ. ಹಸುಗೂಸು ಇದ್ದಾಗಲೇ ಪೂತನಿಯನ್ನ ಪುನತಿಗೊಳಿಸಿದ ಪ್ರಭು ತನ್ನ ಮಹಿಮೆಗಳನ್ನ, ಪವಾಡಗಳನ್ನ ಕಲಿಯುಗದವರೆಗೂ ಜಾರಿಯಲ್ಲಿ ಇಡುತ್ತಲೇ ಬಂದಿದ್ದಾನೆ ಶ್ರೀಕೃಷ್ಣ. ಅವನು ನೆಲೆ ನಿಂತ ಜಾಗಗಳೆಲ್ಲ ಪವಾಡಗಳ ಗೂಡೆ, ಮಹಿಮೆಗಳ ಮಂದಿರವೇ. ಅದರಲ್ಲಿ ಮಹಾರಾಷ್ಟ್ರದ ಪಂಢರಾಪುರ ಕೂಡ ಒಂದು. ಪಂಢರಾಪುರ ವಿಠ್ಠಲನ ಮೂರ್ತಿಯ ಬಗ್ಗೆ ಹಲವಾರು ಜಿಜ್ಞಾಸೆಗಳಿವೆ, ಹಲವಾರು ಐತಿಹಾಸಿಕ ಕಥೆಗಳಿವೆ ಹಾಗೂ
ಹಾಗೂ ಹಲವಾರು ರೋಚಕ ರಹಸ್ಯಗಳಿವೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ತೂಕಕ್ಕಿಟ್ಟು ಮಾರಿದ ಹಂಪಿಗೂ ಪಂಡರಾಪುರದ ವಿಠ್ಠಲನ ಮೂರ್ತಿಗೂ ಒಂದು ಐತಿಹಾಸಿಕ ನಂಟಿದೆ. ನೀವು ಹಂಪಿಗೆ ಹೋಗಿರಬಹುದು. ನೀವು ಹಂಪಿಗೆ ಹೋದಾಗ ತಪ್ಪದೆ ವಿರೂಪಾಕ್ಷ ಹಾಗೂ ವಿಜಯ ವಿಠ್ಠಲ ಮಂದಿರಕ್ಕೆ ಭೇಟಿ ನೀಡಿಯೇ ನೀಡಿರುತ್ತೀರಾ. ಪುರಂದರದಾಸರ ಪದದಲ್ಲೂ ಕೂಡ ವಿಜಯ ವಿಠ್ಠಲ ಮಂದಿರದ ವರ್ಣನೆ ಇದೆ. ಆದರೆ ಹಂಪಿಯಲ್ಲಿರುವ ವಿಜಯ ವಿಠ್ಠಲ ಮಂದಿರದಲ್ಲಿ ಈಗ ಮೂಲ ಮೂರ್ತಿಯೇ ಇಲ್ಲ. ಕೇವಲ ಹೊರಗಿನ ಗೋಪುರಗಳಲ್ಲಿ ನೀವು ಈಗಲೂ ಕೂಡ ವಿಠ್ಠಲ ರುಕ್ಮಿಣಿ ಮಾತ್ರ ನೋಡಲು ಸಿಗುತ್ತಾರೆ. ಹಾಗಾದ್ರೆ ಮೂಲ ಮೂರ್ತಿ ಎಲ್ಲಿ ಹೋಯಿತು ಎನ್ನುವುದು ಎಲ್ಲರ ಪ್ರಶ್ನೆ ಕೂಡ. ಹಾಳು ಹಂಪಿಗೆ ಹೋದಾಗ, ಅದರಲ್ಲೂ ವಿಜಯ ವಿಠ್ಠಲ ಮಂದಿರಕ್ಕೆ ಹೋದಾಗ ಅಂತ ಭವ್ಯ ದೇವಸ್ಥಾನದಲ್ಲಿ ಮೂರ್ತಿ ಇರದು ಕಂಡು ಎಲ್ಲರೂ ಗಾಬರಿಯಾಗುತ್ತಾರೆ ಹಾಗೂ ಆಶ್ಚರ್ಯ ಪಡುತ್ತಾರೆ. ಹಿಂದೆ ಹಂಪಿಯ ಮೇಲೆ ಅಂದು ನಡೆದ ಆಕ್ರಮಣದಲ್ಲಿ ಮೂಲ ಮೂರ್ತಿಯು ಹಾಳಾಗಿ ಹೋಯ್ತಾ ಅನ್ನೋದು ಕೆಲವರ ಕಲ್ಪನೆ. ಆದ್ರೆ ಈ ಮೂರ್ತಿ ಹಾಳಾಗಿರ್ಲಿಲ್ಲ ಹಾಗೂ ಅದನ್ನ ಯಾರು ಕೂಡ ದೋಚಿರ್ಲಿಲ್ಲ. ಹಾಗಾದ್ರೆ ಈಗ ಈ ಮೂರ್ತಿ ಇರೋದಾದ್ರೂ ಎಲ್ಲಿ ಅಂತ ನೋಡುತ್ತಾ ಹೋದ್ರೆ ಹಂಪಿಗೂ ಪಂಡರಾಪುರಕ್ಕೂ ಒಂದು ನಂಟು ಬೆಸೆದುಕೊಳ್ಳಲು ಆರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯಕ್ಕೂ ಶ್ರೀ ಕ್ಷೇತ್ರ ಪಂಡರಾಪುರಕ್ಕೂ ಒಂದು ದೊಡ್ಡ ನಂಟಿದೆ. ಇಂದು ಪಂಡರಾಪುರ ಅಂದ್ರೆ ಮಹಾರಾಷ್ಟ್ರದಲ್ಲಿಯೇ ಅತಿ ಹೆಚ್ಚು ಭಕ್ತರನ್ನ ತನ್ನತ್ತ ಸೆಳೆಯುವ ಅತಿ ದೊಡ್ಡ ಶ್ರೀ ಕ್ಷೇತ್ರ ಕೂಡ. ಇದೇ ಪಂಡರಾಪುರಕ್ಕೂ ಕರ್ನಾಟಕದ ಹಂಪಿಗೂ ಒಂದು ಐತಿಹಾಸಿಕ ನಂಟಿದೆ. ಹಲವು ಮೂಲಗಳ ಪ್ರಕಾರ ಈಗ ಪಂಡರಾಪುರದಲ್ಲಿ ದಿವ್ಯ ಶಕ್ತಿಯಾಗಿ ರಾರಾಜಿಸುತ್ತಿರುವ ವಿಠೋಬಾ ಮೂಲವಾಗಿ ಕರ್ನಾಟಕದವನು. ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯ ವಿಠ್ಠಲ ಮಂದಿರದಲ್ಲಿ ವಿರಾಜಮಾನನಾಗಿದ್ದ ವಿಜಯ ವಿಠ್ಠಲನೇ ಇಂದು ಪಂಡರಾಪುರದಲ್ಲಿ ಭಕ್ತ ಕೋಟಿಯಿಂದ ಪೂಜೆಯನ್ನ ಪಡೆಯುತ್ತಿದ್ದಾನೆ ಎಂಬುದು ಹಲವು ಶತಮಾನಗಳಿಂದ ನಡೆದು ಬಂದಿರುವ ಒಂದು ನಂಬಿಕೆಯಾಗಿದೆ. 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ನಂತರ ಇಲ್ಲಿ ಅನೇಕ ಆಕ್ರಮಣಗಳು ನಡೆಯುತ್ತವೆ. ಹಲವಾರು ದೇವಸ್ಥಾನಗಳನ್ನ, ಹಲವಾರು ವಿಘ್ನಗಳನ್ನ ಭಗ್ನ ಮಾಡಲಾಗುತ್ತದೆ. ಇದೇ ಕಾರಣ ದುಷ್ಟರಿಂದ ರಕ್ಷಿಸಲು ಪಾಂಡುರಂಗನ ಈ ಭವ್ಯ ಮೂರ್ತಿಯನ್ನು ಕೆಲಕಾಲ ಒಂದು ಗುಹೆಯಲ್ಲೂ ಕೂಡ ಬಚ್ಚಿಡಲಾಗಿತ್ತು ಎನ್ನುವ ಐತಿಹ್ಯ ಪಂಡರಾಪುರದ ಇತಿಹಾಸದಿಂದ ಗೊತ್ತಾಗುತ್ತದೆ. ಈ ದಿವ್ಯ ಮೂರ್ತಿಯನ್ನು ಆ ದಿನ ಮರಾಠ ರಾಜರು ಆಳುತ್ತಿದ್ದಂತಹ ಈಗಿನ ನಾಸಿಕ್ ಹತ್ತಿರ ಇರುವ ಹರಿಹರ ಕೋಟೆಯಲ್ಲಿ ಸುರಕ್ಷಿತವಾಗಿ ಇಡಲಾಗಿತ್ತು. ಆಗಲೂ ಅಲ್ಲಿಯೂ ಕೂಡ ಪ್ರತಿನಿತ್ಯ ಇಬ್ಬರು ಪೂಜಾರಿಗಳು ಬೆಟ್ಟದ ಮೇಲೆ ಹತ್ತಿ ದಿನನಿತ್ಯ 30 ವರ್ಷಗಳ ಸತತ ಕಾಲ ಪಾಂಡುರಂಗನ ಪೂಜೆಯನ್ನು ಸಲ್ಲಿಸುತ್ತಿದ್ದರು ಎನ್ನುವ ನಂಬಿಕೆ ಇದೆ. ಆಮೇಲೆ ಗುಪ್ತವಾಗಿ ಕೆಲವು ದಿನಗಳ ನಂತರ ವಿಜಯ ವಿಠ್ಠಲ ಮಂದಿರದಲ್ಲಿರುವ ವಿಠೋಬನನ್ನ ತೆಗೆದುಕೊಂಡು ಹೋಗಿ ಪಂಡರಾಪುರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎನ್ನುವ ಮಾಹಿತಿ ಶತಮಾನದಿಂದ ಇಲ್ಲಿ ಹಾಸುಹೊಕ್ಕಾಗಿದೆ. ಆದರೆ ಅದಕ್ಕೂ ಮೊದಲೇ ಪಂಡರಾಪುರ ವಿಠಲ ನೆಲೆಸಿರುವ ಕ್ಷೇತ್ರವಾಗಿತ್ತು ಎಂಬುದು ಕೂಡ ಅಷ್ಟೇ ಸತ್ಯ. ಈ ವಿಚಾರದ ಬಗ್ಗೆ ಹಲವು ಭಿನ್ನಾಭಿಪ್ರಾಯಗಳು ಈಗಲುವೆ. ಆದರೂ ಕೂಡ ಒಂದು ಕಥೆಯಂತೂ ಹಲವಾರು ವರ್ಷಗಳಿಂದ ಚಾಲ್ತಿ ಇರೋದು ನಿಜ. ಪಂಡರಾಪುರದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಹರಿಯುವ ಭೀಮಾ ನದಿಯಿಂದ ಹಿಡಿದು ವಿಠಲ ನಾಮಸ್ಮರಣೆವರೆಗೂ ಹಲವು ವಿಸ್ಮಯಗಳು ಈ ಪಂಡರಾಪುರ ಕ್ಷೇತ್ರದಲ್ಲಿ ಅಡಗಿವೆ. ವಿಠಲನ ನಾಮಸ್ಮರಣೆಯಿಂದ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ, ಮಾನವನ ಹೃದಯಕ್ಕೂ ಕೂಡ ದೊಡ್ಡ ಬಲ ಸಿಗುತ್ತದೆ. ಏನು ಪಂಡರಾಪುರ ವಿಠಲನಿಗೂ ನಮ್ಮ ಹೃದಯಕ್ಕೂ ಏನು ಸಂಬಂಧ ಅಂತ ನೀವು ಈಗ ಕೇಳಬಹುದು. ಹೌದು ಸ್ನೇಹಿತರೆ, ಇದು ತುಂಬಾ ಬಿಡಿಸಲಾಗದಂತಹ ಒಂದು ನಂಟು ಇದೆ. ಪಂಡರಾಪುರ ವಿಠಲನ ನಾಮಸ್ಮರಣೆಯಿಂದ ಹಲವು ರೀತಿಯ ಹೃದಯ ಸಂಬಂಧಿ ಕಾಯಿಗಳು ಮಾಯವಾಗುತ್ತವೆ ಅನ್ನುವ ನಂಬಿಕೆ ಇದೆ. ಹೀಗಂತ ನಾವು ಹೇಳುತ್ತಿಲ್ಲ. ಪುಣೆಯ ವೇದ ವಿಜ್ಞಾನ ಕೇಂದ್ರ 5 ವರ್ಷಗಳ ಹಿಂದೆಯೇ ತನ್ನ ಸಂಶೋಧನೆಯ ಮೂಲಕ ಈ ಮಾಹಿತಿಯನ್ನು ಕೂಡ ಬಹಿರಂಗಗೊಳಿಸಿದೆ. ವಿಠಲನ ನಿರಂತರ ನಾಮಸ್ಮರಣೆಯಿಂದ ಹೃದಯಾಘಾತ ಆಗುವುದಿಲ್ಲ. ಹೃದಯಗಳ ಆರೋಗ್ಯದಲ್ಲಿ ಅನೇಕ ಸುಧಾರಣೆಗಳು ಕೂಡ ಆಗುತ್ತದೆ. ಹೃದಯ ಸದೃಢವಾಗುತ್ತದೆ. ಅದು ಮಾತ್ರವಲ್ಲದೆ ರಕ್ತ ಒತ್ತಡದಿಂದ ಬಳಲುತ್ತಿದ್ದವರು ಕೂಡ ವಿಠಲನ ನಾಮಸ್ಮರಣೆಯಿಂದ ಅನೇಕ ರೀತಿಯ ಆರೋಗ್ಯದ ಸುಧಾರಣೆಯನ್ನ ಕಾಣಬಹುದು ಅಂತ ಪುಣೆಯ ವೇದ ವಿಜ್ಞಾನ ಕೇಂದ್ರ ತನ್ನ ವರದಿಯಲ್ಲಿ ಸ್ಪಷ್ಟೀಕರಣ ನೀಡಿದೆ.
ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು, ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.